ಕುಶಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತವಾರ್ಥ ದೇವರ ರಜನೀಶ್ ಗೋಯಲ್ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯಂತರಾತಿರ ರಾಜ್ಯದ ಸಿಬ್ಬಂದಿ ಬೊಕ್ಕ ಆಡಳಿತ ಸುಧಾರಣೆಲನ ಇಲಾಖೆದ ಕಾರ್ಯಂತರ ಈ ಆದೇಶ ಪಿದಡ್ಪಾದಿರ ಸಾರತ್ತ ಒರ್ಮನುತ ಎನ್ಪತ್ತಾಜನೆ ಬ್ಯಾಚಿದ ಐಎಎಸ್ ಅಧಿಕಾರಿ ಅದುಪುನ ರಜನೀಶ್ ಗೋಯಲ್ ಗೃಹ ಇಲಾಖೆದ ಹೆಚ್ಚಿಗೆ ಮುಖ್ಯ ಕಾರ್ಯಂತರಾದ ಕೆಲಸ ಮಲ್ತೊಂದುಲ್ಲೆರ ಸರ್ಕಾರದ ಮುಖ್ಯ ಕಾರ್ಯಂತರ ಅದುಪುನ ವಂದಿತಾ ಶರ್ಮೆರ್ನ ಸೇವೆ ನವೆಂಬರ್ 30 ಅಕಿರಿ ಆಯ್ರೇತದ ಅರಿನ ಸ್ಥಾನಗೂ ರಜನೀಶ್ ಗೋಯಲ್ರಿಗೆ ಅಧಿಕಾರ ಕೊಡ್ತೇರ ಗೋಯಲ್ 2024 ಜುಲೈ ತಿಂಗಳು ಸೇವೆ ಅಕಿರಿ ಆಪನಡೆ ಮುಟ್ಟ ಮುಖ್ಯ ಕಾರ್ಯಂತರ ಅದುಪೇರ ಹೊಸ ಮುಖ್ಯ ಕಾರ್ಯಂತರನ ಅಜಪರೆ ರಾಜ್ಯ ಮಂತ್ರಿಮಂಡಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಅಧಿಕಾರ ಕೊಡ್ತಿದ್ದ ಗೋಯಲ್ ಕರ್ನಾಟಕದ ನಲ್ಪನೆ ಮುಖ್ಯ ಕಾರ್ಯಂತರಾಪಿರ ಗೋಯಲ್ರನ್ನ ಬಿಡದಿ ಶಾಲಿನಿ ರಜನೀಶ್ ಐಎಎಸ್ ಅಧಿಕಾರಿ ಆದಿತ್ತದ ಹೆಚ್ಚಿಗೆ ಮುಖ್ಯ ಕಾರ್ಯಂತರಾದುಲ್ಲೇರ ಗೋಯಲ್ ಕಂಡನ ಬಿಡದಿ ಪಂಜಾಬ್ ಮೂಲದಕ್ಲು ಪಾಕ ಜನ ಹೆಚ್ಚಿಗೆ ಮುಖ್ಯ ಕಾರ್ಯಂತರನಕ್ಲು ಬಯಕದಿತ್ತನಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ರಜನೀಶ್ ಗೋಯಲ್ರನ್ನ ಮಿತ್ತ ಮಟ್ಟದ ಕೆಲಸಗೂ ಅಜಪ್ ಮಲ್ದೇರ 37 ವರ್ಷದ ಸೇವಾ ಬದುಕಡು ರಜನೀಶ್ ಗೋಯಲ್ ಬಿಬಿಎಂಪಿ ಕಮಿಷನರ್ ಸೇರಿದಂಚ ಬೇತೆ ಬೇತೆ ಕರ್ತವ್ಯ ಮಲ್ತದೇರ ಮಿತ್ತ ಮಟ್ಟದ ಬರೋ ಪೊಂಜೋ ಬೊಕ್ಕ ಜೋಕ್ಲನ ಅಭಿವೃದ್ಧಿ ಬೊಕ್ಕ ಕ್ರೀಡಾ ಇಲಾಖೆಲೆಡ್ ಕೆಲಸ ಮಲ್ತದೇರ ದಕ್ಷಿಣ ಕನ್ನಡ ಜಿಲ್ಲೆಡ ರಜನೀಶ್ ಗೋಯಲ್ ಬೊಕ್ಕ ಶಾಲಿನಿ ಗೋಯಲ್ ಇರುವೆರ್ಲ ಬೇತೆ ಬೇತೆ ಕರ್ತವ್ಯಲೆಡ್ ಸೇವೆ ಸಂದಾದಿರ ಲಾರಿ ಬೊಕ್ಕ ರಡ್ಡು ಚಕ್ರದ ಗಾಡಿ ಗುದ್ದುದು ಬೈಕಡಿತ್ತಿನ ಅಡ್ಡೂರು ಕಾಂಜಲ ಕೂಡಿದ ಡಿಎಸ್ ರಹೀಂ ಪನ್ಪುನಾರ್ ಜೀವ ಕಳೆವನ್ನ ಬೇಜಾರ್ದ ಸಂಗತಿ ಅಂಗಾರ ಗುರುಪುರ ಕೈಕೊಂಬೊಡು ನಡೆತದಂಡ ಆರ್ ಅಡ್ಡೂರು ಸಹಾರಾ ಆಂಗ್ಲ ಮಾಧ್ಯಮ ಶಾಲೆದ ಆಡಳಿತ ಮಂಡಳಿ ಸದಸ್ಯರಾದಿತ್ತರ ರಡ್ಡು ಬೈಕ್ ಬೊಕ್ಕ ಲಾರಿ ಅಂಗಾರ ಮಧ್ಯಾಹ್ನ 2:30 ಗಂಟೆಗೆ ಗುರುಪುರ ಕೈಕಂಬಡು ಒಂಜೆ ಕೊಂಜಿ ಇಡ್ತದಂಡ ಅಡ್ಡೂರ್ದ ಡಿಎಸ್ ರಹೀಂ ಪನ್ಪುನಾರ್ ಬೈಕಡ್ ಬರಂದುಪ್ಪನಗ ಟಿಪ್ಪರ್ ಇಡ್ತದಂಡ ತರೀಕ ಜೋರ್ದ ಬೆಟ್ಟಾಯಿನ ಅಡ್ಡೂರ್ದ ರಹೀಂರೆನ್ ಆಸ್ಪತ್ರೆ ಸಾಗನಗ ಆರ್ತಿಡ್ದೇರ ಅರೆಗ್ 51 ವರ್ಷ ಪ್ರಾಯ ಆದಿತ್ತಡ ಕಟೋಣ ಸಾಧೋಲ್ನ ಬೇರ ಮಂತುನಿತ್ತಿನ ರಹೀಂ ಅಡ್ಡೂರ್ದ ಸಹಾರಾ ಆಂಗ್ಲ ಮಾಧ್ಯಮ ಶಾಲೆದ ಆಡಳಿತ ಮಂಡಳಿ ಸದಸ್ಯರಾದಿತ್ತರ ಬಜಪೆ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದ ತನಿಖೆ ಮಲ್ತದೇರ ಭಾರತೀಯ ಜನತಾ ಪಕ್ಷದ ರಾಜ್ಯ ಗುರ್ಕಾರ್ಯರ ಆಯ್ಬೊಕ್ಕ ಬಿವೈ ವಿಜಯೇಂದ್ರ ಸುರುತ ಸಡ್ತಿ ಬುಧಾರ ಕುಡ್ಲಗ್ ಬೈದೇರ ಬಜಪೆ ಕುಡ್ಲ ಇಮಾನ ಉಂತನ ತಾನ್ನೋಡು ಬಿಜೆಪಿ ಜಿಲ್ಲಾ ನಾಯಕರಾರನ್ನು ಗಡ್ದಡ್ ಎದ್ಕೊಂಡೇರ ಬಿಜೆಪಿ ರಾಜ್ಯ ಗುರ್ಕಾರ್ಯ ಆಯ್ಬೊಕ್ಕ ಬಿವೈ ವಿಜಯೇಂದ್ರ ಸುರುತ ಸಡ್ತಿ ಬುಧಾರ ಕುಡ್ಲಗ್ ಬೈದೇರ ಪಕ್ಷದ ಕಾರ್ಯಕರ್ತರನ ಸಭೆನ ಕುಡ್ಲದ ಸಿವಿ ನಾಯಕ್ ಹಾಲ್ಡ್ ದೇವಂದೇರ ಸಭೆಟ್ ಪಾಲ್ದೆತೊನೆರ ಬತ್ತಿನ ವಿಜಯೇಂದ್ರನ ಬಜಪೆದ ಮಂಗಳೂರು ವಿಮಾನ ಉಂತನ ತಾಣೋಡು ಬಿಜೆಪಿದ ಹಿರಿಯ ನಾಯಕರ ಕಾರ್ಯಕರ್ತರ ಗಡ್ದಡಿ ಎತ್ಕೊಂಡೇರ ಮೆರವಣಿಗೆಡ್ ಕುಡ್ಲಗ್ಲ ತೊಂದು ಬೈದೇರ ಚೆಂಡೆ ಕೊಂಬು ವಾದ್ಯ ಮೇಳ ಇತ್ತಂಡ ಬರ್ಪುನ ಸಾಧಿದ ಉದ್ದೋಗ್ಲ ಮಾಲೆಪಾಡುನ ಪೂತ ಗುಚ್ಚ ಗುರ್ಪುನ ಮಾತ ತೋಜಿದು ಬತ್ತಂಡ ಈ ಪುತ್ತೂರು ಶಾಸಕರ ವೇದವ್ಯಾಸ ಕಾಮತ್ ಹರೀಶ್ ಪುಂಜ ಬಿಜೆಪಿ ಜಿಲ್ಲಾ ಗುರ್ಕಾರ್ಯರ ಸುದರ್ಶನ್ ಬೆದ್ರೈಂಚ ಪಾಕ ಜನ ನಾಯಕರಿದ್ದೀರ ಸಿವಿ ನಾಯಕ್ ಸಭಾಂಗಣ ಕೈತಲು ವಿಜಯೇಂದ್ರಗ್ ಅರ್ಪಣೆ ಮಲ್ಪರೆ ಆಪಲ್ದ ಮಾಮಲ್ಲ ಮಾಲೆ ತಯಾರು ಮಲ್ತದಿತ್ತದ ಇನ್ನು ಜೆಸಿ ಬಿಡ್ಕನತದು ಉಂತಾದಿತ್ತರ ನಗರುಡು ಬಿಜೆಪಿ ಬಾವುಟ ಬ್ಯಾನರ್ ಕಟೌಟ್ ಮಾತ ತೋಜಿದು ಬೈದಂಡ ಕುಡ್ಲ ಕಂಕನಾಡಿದ ಬೈಕ್ ಶೋರೂಮುಡು ಮೆಕ್ಯಾನಿಕ್ ಆದ ಕೆಲಸೊಡೆತ್ತಿನ ಮುಡಿಪು ಗರಡಿಪಳ್ಳದ ಕಿಶೋರ್ ಪನ್ಪನ ಜವನೆ ಜೀವದೆತ್ತೊನ್ನ ಬೇಜಾರ್ದ ಸಂಗತಿ ನಡೆತದಂಡ ಅರೆಗ್ 25 ವರ್ಷ ಪ್ರಾಯ ಆದಿತ್ತಂಡ ನವೆಂಬರ್ 20 ಕೆಲಸಗೂ ಪೋದಿತ್ತಿನ ಮುಡಿಪು ಗರಡಿಪಳ್ಳದ ಕಿಶೋರ್ ಪನ್ಪನರ ರಾತ್ರಿ ಅಂಡಲ ಇಲ್ಲಡೆ ಬರಂದೊಪ್ಪನಗ ಇಲ್ಲದಕ್ಕಲು ಸುತ್ತಮುತ್ತ ನಾಡ್ತಿರು
ಸಂಬಂಧದ ಕ್ಲೆಲ್ಲಡ್ ವಿಚಾರಿಸಿದರೆ ತಿಕ್ಕಂದಪ್ಪನಾಗ ಕಿಶೋರ್ ನಿಚ್ಚಲ ಕೆಲಸದ ಬತ್ತದ ಕುಲ್ಲೊಂದಿತ್ತಿನ ಜಯ ಪನ್ಪುನರ್ನ ಗ್ಯಾರೇಜ್ ಕೈತಲ್ನಾಡ್ನಾಗ ಬೈಕ್ ತೋಜಿದಂಡ ಗ್ಯಾರೇಜದ ಉಲೈ ಪೊತ್ತುನಾಗ ಕರ್ಬದ ರಾಡ್ಗೆ ಬಲ್ಲಪಾಡೊಂದು ಜೀವದ ತೊಂದಿನ ತೋಜಿದಂಡ ಕಿಶೋರ್ ಕೆಲಸ ಮಲ್ತೊಂದಿತ್ತಿನ ಕುಡ್ಲ ಕಂಕನಾಡಿದ ಬೈಕ್ ಶೋರೂಮ್ದ ಸೂಪರ್ವೈಸರ್ ಆಜಿ ತಿಂಗಳೊಡ್ ತುಂಬು ಜೀವದ ತೊಂದಿರ ಅರಿನ ಮುಟ್ಟದ ದೋಸ್ತಿ ಆದಿತ್ತಿನ ಕಿಶೋರ್ ಅವ್ಯ ಸಂಗತಿಡ್ದು ಅಸ್ಕದ ಪೋದಿತ್ತದ ಬೇಚರಡು ಜೀವದ ತೊಂದು ಪಿರಂದು ಪೊಲೀಸರ ಸಂಶಯ ತಾಳ್ದಿರ ಕೋಣಾಜಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದ ತನಿಖೆ ನಡೆತೊಂದುಂಡು. ಇಂಚಿಪ್ಪದ 25 ವರ್ಷಡು ತುಳುನಾಡು ಬೊಕ ತುಳು ಭಾಷೆಗ್ ಪ್ರಚಾರ ಕೊಡ್ದು ಬುಲೆಪಾಯಿನ ನಮ್ಮ ಕುಡ್ಲ ಚಾನಲ್ ಇಂದ ಕಲಾ ಪೋಷಕರ ಬೆದ್ರದ ಉದ್ಯಮಿ ಶ್ರೀಪತಿ ಭಟ್ ಪಂತಿರ ಯಕ್ಷಾಂಗನ ಕುಡ್ಲದ ತಾಳಮದ್ದಲೆ ಸಪ್ತಾಹ 2 ಸರತಿರುತ್ತ ಮೂಜೇಟ್ ಮೂಜನೆ ದಿನ ನಮ್ಮ ಕುಡ್ಲ ಚಾನಲ್ ತಾಪಕಿರ್ ಬಿಪಿ ಕರ್ಕೇರ ನಿಂಪುದ ಕಾರ್ಯಕ್ರಮ ಉದಿಪನ ಮಲ್ತದ 6 ಪಾತಿರಿಯರು. ಯಕ್ಷಾಂಗನ ಕುಡ್ಲ ಕರ್ನಾಟಕ ಯಕ್ಷ ಭಾರತಿ ಪುತ್ತೂರು ಬೊಕ ಕುಡ್ಲ ವಿಶ್ವವಿದ್ಯಾನಿಲಯದ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಒಟ್ಟು ಸಿರಿಗೇಡು ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜ್ದ ರವೀಂದ್ರ ಕಲಾಭವನಡು ಕನ್ನಡ ರಾಜ್ಯೋತ್ಸವ ಸಂಭ್ರಮ ಯಕ್ಷಗಾನ ತಾಳಮದ್ದಲೆ ಸಪ್ತಾಹ 19ನೇ ವರ್ಷದ ನುಡಿ ಪರ್ಪ ನಡ್ತೊಂದಿತ್ತದ ಮೂಜನೆ ದಿನ ಅಂಗಾರೆ ನಮ್ಮ ಕುಡ್ಲ ಚಾನಲ್ ತಾಪಕಿರ ಬಿಪಿ ಕರ್ಕೇರರ್ನ ನಿಂಪುದ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರ ಯಕ್ಷಾಂಗನದ ಕಾರ್ಯಗುರ್ಕಾರ್ಯರ ಭಾಸ್ಕರ್ ರೈ ಕುಕ್ಕುವಳಿ ಎತ್ಕೊಂಡು ಸುರುತ್ತ ಪಾತಿರ ಪಂಡದ ಬಿಪಿ ಕರ್ಕೆರನ್ನು ನೆಂಪು ಮಾಡ್ಕೊಂಡ್ಯಾರ. ಬಿಪಿ ಕರ್ಕೆರನ್ನ ಮಗಲ್ಲು ಕರ್ಕೆರ ಸೋದರರಿದ್ದದ ಬೆದ್ರದ ಉದ್ಯಮಿ ಯಕ್ಷಗಾನ ಪೋಷಕರ ಶ್ರೀಪತಿ ಭಟ್ ಬಿಪಿ ಕರ್ಕೆರ ಬಕ ಲಕ್ಷ್ಮೀ ಬಿಪಿ ಕರ್ಕೆರರ್ನ ಪಟ್ಟದ ಎದುರು ತುಡಾರ್ ಬತ್ತಾದ ಕಾರ್ಯಕ್ರಮ ಉದಿಪನ ಮಲ್ತೆರ. ಶ್ರೀಪತಿ ಭಟ್ ಪಾತಿರ್ದ 2016 ಮೇಟ್ ಅಮೇರಿಕೊಡು ಯಕ್ಷಗಾನದ 10 ದಿನದ ಕಾರ್ಯಕ್ರಮಟು ಎಂಕಲ್ ಮಾತ ಒಟ್ಟಾದಿತ್ತ ಐನಿ ಎಪ್ಪೊಗ್ಲ ಮರೆಪರೆ ಸಾಧ್ಯ ಇಜ್ಜಿ ಇಂಚಿಪದ 25 ವರ್ಷದ್ದು ತುಳುನಾಡು ಬೊಕ ತುಳು ಭಾಷೆಗೆ ಪ್ರಚಾರ ಕೊಡ್ದು ಬುಲೆಪಾಯಿನೆ ನಮ್ಮ ಕುಡ್ಲ ಚಾನಲ್ ಯಕ್ಷಗಾನ ಕಲಾ ಸಾಹಿತ್ಯ ಸಂಸ್ಕೃತಿಗೆ ಜಿಲ್ಲೆ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟಡು ಪುದರ್ ಪಡೆಪುನಂಚ ಮಲ್ತದೇರ ಕರ್ಕೆರ ಸೋದರರ ಸಮಾಜಡು ಎಡ್ಡೆ ಕೆಲಸ ಮಲ್ತಿನ ಬಗ ನಿಂಪು ಮಲ್ತೊನ್ನವು ನಮ್ಮ ಕರ್ತವ್ಯ ಅಂದ ಪಂಡೇರ. ನಮ್ಮ ಕುಡ್ಲ ಚಾನಲ್ ಪ್ರಾರಂಭ ಆದ ದಿವಸದಿಂದ ತುಳುವಿನ ಪ್ರಚಾರ, ತುಳುವಿನ ಬಗ್ಗೆ ಎಲ್ರಿಗೂ ಒಂದು ಅದರಲ್ಲಿ ಮೋಹ ಬರುವ ರೀತಿಯಲ್ಲಿ ಅದನ್ನು ಪ್ರಚಾರ ಮಾಡ್ತಿರುವಂಥದ್ದು ಈ ನಮ್ಮ ಕುಡ್ಲ ಚಾನಲ್ ಮುಖಾಂತರ. ಯಕ್ಷಗಾನ, ನಾಗಾರಾಧನೆ, ಬ್ರಹ್ಮಕಲಶಗಳು ಇಂಥದ್ದೆಲ್ಲ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಇಡೀ ನಮ್ಮ ಜಿಲ್ಲೆ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡುವಂಥ ಒಂದು ಬಹುದೊಡ್ಡ ಒಳ್ಳೆಯ ಕೆಲಸ ಶ್ರೀಯುತ ಕರ್ಕೇರ ಸಹೋದರರಿಂದ ಇವತ್ತು ಬಹಳ ಒಳ್ಳೆ ರೀತಿಯಲ್ಲಿ ನಡೆಯುತ್ತಿರುವುದು ನಮಗೆಲ್ಲ ಒಂದು ಸಂತೋಷ ಹಾಗೂ ಹೆಮ್ಮೆ ತರುವಂಥ ಒಂದು ವಿಚಾರ. ತುಳು ಸಾಹಿತಿ ವಿದ್ವಾಂಸರ ಕದ್ರ ನವನೀತ ಶೆಟ್ಟಿ ಬಿಪಿ ಕರ್ಕೇರರ್ನ ನಿಂಪುದ ಭಾಷಣ ಮಲ್ತದ ಬೇಲೆ ದಕ್ಲನೆ ಇಲ್ಲಲ್ ದಕ್ಲನಂಚನೆ ತೂಲೆ ಎಂದು ಜೋಕ್ಲೆಗೆ ಕಲ್ಪಾದ ಕೊರ್ನಾರ್ ಬಿಪಿ ಕರ್ಕೇರರ ಯಕ್ಷಗಾನ ಅರಿಗೆ ಬಾರಿ ಪ್ರಿಯವಾಯಿನವು ಮುಂಬೈಡ್ 11 ವರ್ಷ ಆಟಗೊಬ್ಬಾದಿರ ಅತಿಥಿ ದೇವೋಭವ ಪನ್ಪನೇನ ತಿರುದಿತ್ತಿನಾರನ ಬಡಿದಿ ಲಕ್ಷ್ಮೀ ಬಿಪಿ ಕರ್ಕೇರ ಜಿಲ್ಲೆಡೆ ಒಟ್ಟಿ ಶ್ರೇಷ್ಠ ಗೃಹಿಣಿಂದ ಪಂಡ್ಯರ. ಈ ತುಳುನಾಡದ ಪೆರ್ಮೆದ ಶಾಲನ ಒಂಜಿ ವ್ಯಾಪಕವಾದ ಪಸೇರ್ನಂಚಿನ ತುಳುತ ಏತೋ ಶಬ್ದಲು ಅವು ನಮ್ಮ ಕುಡ್ಲ ವಾಹಿನಿದ ಮೂಲಕ ಜನಕ್ಲೆಗೆ ಮುಟ್ಟು ಲೆಕ್ಕ ಆತನು. ಬಿಪಿ ಕರ್ಕೆರ ದಂಪತಿಲನ ಒಂಜಿ ವಿಶೇಷತೆದಾದ ಎಂದಿಕೆಂಡ ಅಕೆಲ್ನ ಕುಟುಂಬ ಅಂದ ಪಂಡ ಕೇವಲ ಬಿಪಿ ಕರ್ಕೇರರ್ನ ಲಕ್ಷ್ಮೀ ಕರ್ಕೇರನ ಕೆಲ್ನ 7 ಜೋಕುಲು ಮಾತ್ರ ನಮ್ಮ ಕುಡ್ಲ ಬಳಗದ ಮಾತ ಸಿಬ್ಬಂದಿಲು ಅಕುಲು ನಮ್ಮ ಕುಡ್ಲದ ಪರಿವಾರ ಪಂಪಿನಂಚಿನ ಒಂಜಿ ಪ್ರೀತಿ. ಲಕ್ಷ್ಮೀ ಕರ್ಕೇರ ಆರು ಒಂಜಿ ಬಿನ್ನೆರೆನ್ ಸುಧಾರ್ತೊಂದಿತ್ತಿನ ಅತಿಥಿ ದೇವೋಭವ ಪಂಪಿನ ಆ ಪಾತಿರದ ತಿರ್ಲನ್ ತೆರೆದಿತ್ತಿನಂಚಿನ ಒಂಜಿ ನಮ್ಮ ತುಳುನಾಡದ ಒಂಜಿ ಅಪೂರ್ವ ಗೃಹಿಣಿಯಾರ್. ಬಿಪಿ ಕರ್ಕೇರರ್ನ ಹಿರಿಯ ಮಗೆ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರ ಹರೀಶ್ ಪಿ ಕರ್ಕೇರರಿಗೆ ಬಿಪಿ ಕರ್ಕೇರರ್ನ ನಿಂಪೊಡು ಸಮ್ಮಾನದ ಮರ್ಯಾದೆ ಮಲ್ತೆರ. ಹರೀಶ್ ಕರ್ಕೆರೆರ್ ಪಾತಿರ್ದ ಯಕ್ಷಗಾನ ಬಗ್ಗೆ ಟೆಂಕ್ಲಿಗೆ ಪ್ರೀತಿ ಪುಟ್ಟಾಯ್ನರ ಬೊಂಬೈಡ್ ಅಮ್ಮೇರ 5 ವರ್ಷದುಂಬ ಗಣೇಶೋತ್ಸವಡು ಅಮ್ಮೇರ ವರ್ಷಲ ಆಟಗೊಬ್ಬ ಒಂದಿತ್ತರ. ನಮ್ಮ ಕುಡ್ಲದ ಇಡೀ ಕೂಟದ ಕ್ಲೆರ್ದು ಬೊಕ ಪ್ರೋತ್ಸಾಹಕ್ಕೆ ಹಿಡ್ದು ಎಂಕುಲು ಬುಲೆದು ಮಿತ್ತು ಬೈದ ಯಕ್ಷಾಂಗನದ ಕಾರ್ಯಕ್ರಮ ಗೆಲ್ಮೆದ ಕಾರ್ಯಕ್ರಮ ಅದು ಮೂರ್ದು ಬರದಂದು ಅರೆಡ್ಡಿಪ್ಪು ಬೇಕೇರ. ಇಂದು ನಮ್ಮ ಕುಡ್ಲ ತಂಡಕ್ಕೆ ಈ ಯಕ್ಷಾಂಗನ ಸನ್ಮಾನ ಕಾರ್ಯಕ್ರಮ ನಡೆಸಿದ್ದರು. ಅದಕ್ಕೆ ನಾವು ತುಂಬ ಕೃತಜ್ಞರಾಗಿದ್ದೇವೆ. ನಮ್ಮಲ್ಲಿ ಯಕ್ಷಗಾನದ ಆ ಪ್ರೀತಿ
ಹುಟ್ಟಿಸಿದವರೇ ನಮ್ಮ ತೀರ್ಥರೂಪ ಅಂತ ತಂದೆಯವರು. ಅವರಿಗೆ ಮೊದಲಿನಿಂದಲೂ ಮುಂಬೈಯಲ್ಲಿರುವಾಗ ಯಾವುದೇ ಮಂಗಳೂರಿನಿಂದ ಯಕ್ಷಗಾನ ತಂಡ ಅಲ್ಲಿ ಬಂದರೆ ಯಾವುದೇ ಒಂದು ಯಕ್ಷಗಾನವನ್ನು ಅವರು ಮಿಸ್ ಮಾಡ್ತಾ ಇರಲಿಲ್ಲ. ಪ್ರತಿಯೊಂದಕ್ಕೆ ಅವರು ಹೋಗುವಾಗ ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ರು. BP ಕರ್ಕೆರರ್ ನಮಗೆ ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರ ಲೀಲಾಕ್ಷ ಬಿ ಕರ್ಕೆರರ್ ಪಾತಿರ್ದ ನಮ್ಮ ಕುಡ್ಲದ ಬಳಗದಕ್ಲಿನ ಎಂಕ್ಲೆಗ್ ಗಟ್ಟಿ ಮಲ್ತು ಕೊರ್ನಕ್ಲು ಪೊಪ್ಪ ಅಮ್ಮ ಎಂಕ್ಲು ಈತ್ ಸಾಧನೆ ಮಲ್ತದ ಅಂದು ಪಂಡ ಐಕ ಕಾರಣ ಪೊಪ್ಪ ಅಮ್ಮ ಮಾತರೆಲ್ಲ ಪ್ರೀತಿ ಮಲ್ಪಲೆಂದು ಕಲ್ಪಾದು ಕೊಡ್ತಿರ. ಯಕ್ಷಗಾನ ತಾಳೆ ಮದ್ದಲೆ ಸಪ್ತಾಹ ಮಲ್ಪನವು ಸುಲಭದ ಕೆಲಸ ತಂದು ಪಂಡಿರ. ಎಂಕಲ್ ಕರ್ಕೆರ ಸಹೋದರಿನಿ ಈತ್ ಗಟ್ಟಿ ಮ್ಯಾಂಗ್ಳೂರ್ದಲ್ಲ ಮಂದಿರ ಪಂದಾಣ ಐಕ ಪೂರ್ಣ ಸಹಕಾರ ಕೊಡ್ತೀನಿ ಎಂಕಲ್ನ ಪೊಪ್ಪಮ್ಮ ದಯಪಂಡ ಅಕ್ಕಲೆ ಎಂಕಲೆ ಗಾನಿ ಪ್ರೋತ್ಸಾಹ ಕೊರ್ಸ್ಬುಜೇರಿ ಅಕ್ಕಲೆ ಎಂಕಲೆಯನ್ನು ಕಿನ್ನಡಿಂಚಿ ಮಲ್ಲ ಮನ್ಪುನಕಲ್ಲ ಎಂಕಲೆ ದಾದ ಪಂತೇರು ಬಂದಾನಗ ನಿಖಲೆ ಪ್ರತಿ ಒರೆ ನಟ್ಟುಲ್ಲ ಪ್ರೀತಿ ಪಟ್ಟಿಲೆ ಪ್ರೀತಿ ಜಾಸ್ತಿ ತೆಕ್ಕೊಂಡು ಬಂದು ದಯಪಂಡ ಓಲಾ ಒಂಜಿ ಕಾರ್ಯಕ್ರಮ ಮನ್ಪೋಡು ಬಂದಾಣ ಯಕ್ಷಗಾನದ ಅಲ್ಲ ಕಂಚಿನ ಕಾರ್ಯಕ್ರಮ ಭಾಸ್ಕರ ಐಕಲ್ ಮಂತೊಂದುಲ್ಲೆ ದಾತು ಸುಲಭದ ಬೇಲೆ ಅತ್ತೆ ಒಂಜಿ ಮಾತೆಲ್ಲ ಸೇರ್ಸದ ಒಂಜಿ ಕಾರ್ಯಕ್ರಮ ಮನ್ಪುನ್ ಬಂದಾನಾಗ ಸೊ ವೀಕ್ಷಕರ್ನಕ್ಕೆಲ್ಲ ಬೋಡು ಪ್ರೋತ್ಸಾಹಕ್ಕೆಲ್ಲ ಬೋಡು ಕಷ್ಟ ಉಂಟು. BP ಕರ್ಕೆರರ್ ನಮಗೆ ನಮ್ಮ ಕುಡ್ಲದ ನನೂರಿ ನಿರ್ದೇಶಕರ ಮೋಹನ ಬಿ ಕರ್ಕೆರ ಯಕ್ಷಾಂಗನದ ಪದಾಧಿಕಾರುಲು ಲಕ್ಷ್ಮೀನಾರಾಯಣ ರೈ ಹರೇಕಳ ಸುಧಾಕರ ರಾವ್ ಪೀಜವರ ರವೀಂದ್ರ ರೈ ಕಳ್ಳಿಮಾರ್ ತಾರ್ನಾಥ್ ಶೆಟ್ಟಿ ಬೋಳರ್ ಪಾಲ್ದೊಂಡಿರ. ಪ್ರಧಾನ ಕಾರ್ಯಂತರ ಭಾಗವತರ ತೋನ್ಸೆ ಪುಷ್ಕಲ ಕುಮಾರ್ ಕಾರ್ಯಕ್ರಮ ಸುಧಾರ್ತಿರ. ಆಡಳಿತ ಪತ್ತದ ಇನಾಜು ತಿಂಗುಳ್ಡೆ ರಾಜ್ಯದ ಜನಕ್ಲನೆ ವಿಶ್ವಾಸ ಕಳೆವನ್ನ ಸರ್ಕಾರ ಎತ್ತಂಡವು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಂದು ಪಂಡಿನ ರಾಜ್ಯ ಬಿಜೆಪಿ ಹೊಸ ಗುರ್ಕಾರ್ಯರು BY ವಿಜಯೇಂದ್ರ ಬರ್ಪುನ ಲೋಕಸಭಾ ಓಟುಡು 28 ಸೀಟ್ ಗೆಂದದ ಮೋದಿಯರೇನು ಮೂಜನೆ ಸಟ್ಟಿಗೆ ಪ್ರಧಾನಿ ಮಲ್ಪ ಅಂದು ಪಂತೆರ 6 ಬುಧಾರ ಕುಡ್ಲಡು ಸುದ್ದಿ ಕುಟುಡು ಪಾತಿರಿಯರ. ರಾಜ್ಯ ಭಾರತೀಯ ಜನತಾ ಪಕ್ಷದ ಹೊಸ ಗುರ್ಕಾರ್ಯರು BY ವಿಜಯೇಂದ್ರ ಬುಧಾರ ಕುಡ್ಲ ಬಂಡ್ಸ್ವಾಸ್ಟ್ರಿಂದ ಬಿಜೆಪಿ ಓಟದ ಕಾರ್ಯಾಲಯ ಸುದ್ದಿ ಕೊಟ್ಟಡು ಪಾತಿರ್ದು ರಾಜ್ಯ ಬಿಜೆಪಿಗೆ ಹೊಸ ಗುರ್ಕಾರ್ಯ ಸ್ಥಾನಗೂ ನಾಯಕ ನಾಜಿಪು ಆತಜೆ ವಿಧಾನಸಭೆ ಎದುರು ಪಕ್ಷದ ನಾಯಕ ಇಜ್ಜೆ ಇಂಚ ಬಾರಿ ಚರ್ಚೆ ಹೊಂದಿತ್ತಂಡು ಆಡಳಿತ ಕಾಂಗ್ರೆಸ್ಲ ದೂರ ಹೊಂದಿತ್ತಂಡು ಪಕ್ಷದ ರಾಷ್ಟ್ರೀಯ ಗುರ್ಕಾರ್ಯರ ನಡ್ಡ ಪ್ರಧಾನಿ ಮೋದಿ ದುಂಬುದ ಗುರ್ಕಾರ್ಯರ ಗೃಹ ಮಂತ್ರಿ ಅಮಿತ್ ಶಾ ಎಂಕ್ಲನ ಹಿರಿಯರು ಸಂತೋಷ್ ತೀರ್ಮಾನ ಮಲ್ತದ ಮಲ್ಲ ಜವಾಬ್ದಾರಿ ಕೊಡ್ತಾರೆ ತಾನು ಮಾತ ಕಾರ್ಯಕರ್ತರಿಗೆ ಪ್ರಧಾನಿ ಪಂಡ ಪಕ್ಷದ ಗುರ್ಕಾರ್ಯ ಪಂಡ ಜವಾಬ್ದಾರಿದ ಕೆಲಸ ನಳಿನ್ ಕುಮಾರ್ ಕಟೀಲ್ ಸೇರ್ದು ಮಾತ್ರೆಲ್ಲ ವಿಶ್ವಾಸಗುದೆತ್ತೊಂದು ದುಂಬು ಬೌಡಾಯಿನ ಜವಾಬ್ದಾರಿಯನ್ನು ಮಿತ್ತುಂಡು ಅವಿಟ್ಟು ಗೆಲ್ಮ ಪಡಿಪುನ ವಿಶ್ವಾಸ ಉಂಡೊಂದು ಪಂಡಿರ. ನರೇಂದ್ರ ಮೋದಿ ನಾಯಕತ್ವ ನೀಡಿ ಲೋಕನಿ ಪುಗರೊಂದುಂಡು ಒಂಜಿ ರಜಲ ಮಲ್ಪಂದೆ ಕೆಲಸ ಮಲ್ಪನ ಧೀಮಂತ ನಾಯಕಿ ಬಿಜೆಪಿ ರಾಜ್ಯ ಡೆಡ್ಡೆ ಆಡಳಿತ ಕೊಡ್ದಿತ್ತಣಲ ಕಾಂಗ್ರೆಸ್ ಐನ್ ದೂರೊಂದು ಪಾಕ ಕೊಡಿಗೆಲೆನ್ ಕೊರ್ಪಾಂದ್ ರಾಜ್ಯದ ಜನಕ್ಲಿಗೆ ಮೋಸ ಮಲ್ತದ ಅಧಿಕಾರಗೂ ಬೈದಂಡ ಆಡ ಈ ನಾಚ ತಿಂಗೊಳ್ಡೆ ದೇಶುಡು ರಾಜ್ಯದ ಜನಕ್ಲನ ವಿಶ್ವಾಸ ಕಳೆವಣ್ಣ ಸರ್ಕಾರ ಇತ್ತಣವು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಆದುಂಡು ರೈತ ವಿರೋಧಿ ದಲಿತ ವಿರೋಧಿ ಸರ್ಕಾರ ರಾಜ್ಯಡು ಭೀಕರ ಬರಗಾಲ ಉಂಡು ಮುಖ್ಯಮಂತ್ರಿ ಮಂತ್ರಿಮಂಡಲ ಇಡೀ ಸೋತು ಪೋತುಂಡು ಸಭೆ ನಡಪಾದ ಚರ್ಚೆ ಮಲ್ತಿದ್ದೇರು ರೈತರಿಗೆ ಪರಿಹಾರ ಘೋಷಣೆ ಮಲ್ಪೆರೊಂದೆನ್ನಂಡ ಅಕ್ಲು ಉಸ್ತುವಾರಿ ಮಂತ್ರಿಲೇನ್ ಪತ್ತೊಂದು ಅಕ್ಲಿನ ಜಿಲ್ಲೆಡು ಲೋಕಸಭೆ ತಾವು ಓಟುಡು ಕಾಂಗ್ರೆಸ್ ಗೆದ್ದವನ ಜವಾಬ್ದಾರಿನ ಉಸ್ತುವಾರಿಲಿ ಕೊಡ್ತಿರಂದ BY ವಿಜಯೇಂದ್ರ ದೂರಿಯರ. ಎಂಕ್ಲು 7 ಗಂಟೆ ರೈತರಿಗೆ ಕರೆಂಟ್ ಕೊಡ್ತಿತ್ತ ಬೇತೆ ರಾಜ್ಯಲಿಡ್ದು ಕರೆಂಟ್ ತರ್ಪದಿತ್ತ ಆಂಡ ಇತ್ತೆ 1-2 ಗಂಟೆ ಕರೆಂಟ್ ತಿಕ್ಕೊಂದಿಜ್ಜಿ ರೋಮ್ ಪೊತ್ತೊಂದುಪ್ಪನಗ ದೊರೆ ಪಿಟೀಲ್ ಬಾಡ್ಸೊಂದಿತ್ತೆಗೆ ಅಂಚ ಆತಂಡು ಜಮೀರ್ ಅಹ್ಮದ್ ಸಂವಿಧಾನ ಬದ್ಧವೈನ ಪೀಠದ ಮರ್ಯಾದೆ ದೇದಿರು ಅವಿನೊಂಜಿ ಧರ್ಮಗೂ ಸೀಮಿತ ಮಲ್ದಿರು ಅರೆ ನೀಕ್ಷನೊಟ್ಟೆ ರಾಜಿ ಕೊರ್ಪೌಡುಂದು ಪಂಡಿನ 6 ಲೋಕಸಭಾ ಓಟುಡು 28 ಸೀಟ್ ಗೆಂದದು ಮೂಜನೆ ಸರ್ತಿಗೆ ನರೇಂದ್ರ ಮೋದಿಯರನ್ನು ಪ್ರಧಾನಿ ಮಲ್ಪು ಅಂದು ಪಂಡಿರು. ಮಾಧ್ಯಮದಕ್ಕಿನ ಬೇತೆ ಬೇತೆ ಪ್ರಶ್ನೆಗಳಿಗೆ ಉತ್ತರ ಕೊರ್ನ ರಾಜ್ಯ ಬಿಜೆಪಿ ಗುರ್ಕಾರ್ಯರು ವಿಜಯೇಂದ್ರ ಎಂಕ್ಲೆಡ 2 ಭಿನ್ನಾಭಿಪ್ರಾಯ ಇಜ್ಜಿ ವಾವುರಿ ನಾಯಕಲ ಕಾಂಗ್ರೆಸ್ ಸೇರುಜರು ಅವಿನ ಪಕ್ಷ ಬುಡ್ಪುನಲ ಇಜ್ಜಿ ಜಾತಿ ಲೆಕ್ಕ ದಿಪ್ಪುನೇಗೆ ಎಂಕ್ಲನ ವಿರೋಧ ಇಜ್ಜಿ ಸಿದ್ದರಾಮಯ್ಯನ ದುಂಬುದ ಸರ್ಕಾರ ಒಪ್ಪುನಗನೆ ಜಾತಿ ಗಣತಿ ಪ್ರಕ್ರಿಯೆ ಮುಗಿದಿತ್ತಂಡು ಅಣ ದಾಯಿ ಕ್ರಮದ ತೊನ್ನೆರೆ ಸಾಧ್ಯ ಆತಜಿ ಇತ್ತೆ ಲೋಕಸಭೆ ಓಟು ಬಂದಾಗ ದಾಯಿ ಎದುರು ಕನಪಿರು ಜಾತಿ ರಾಜಕೀಯ ಮಲ್ತದ ದ್ರೂಪಯೋಗ ಮಲ್ಪನೇಕ್ ಎಂಕ್ಲನ ವಿರೋಧ ಉಂಡೊಂದು ಪಂಡಿರ. ಲೋಕಸಭಾ ಸದಸ್ಯರ ಕೈತ್ನೆಟ್ಟ ಪಕ್ಷದ ಗುರ್ಕಾರ್ಯರಾದಿತ್ತಿನ ನಳಿನ್ ಕುಮಾರ್ ಕಟೀಲ್ ಪಕ್ಷದ ಜಿಲ್ಲಾ ಗುರ್ಕಾರ್ಯರು ಸುದರ್ಶನ್ ಬೆದ್ರ ಪ್ರಭಾರಿ ಉದಯ್ ಕುಮಾರ್ ಶೆಟ್ಟಿ ಮೇಯರ್ ಸುಧೀರ್ ಶೆಟ್ಟಿ ಬಕ ಜಿಲ್ಲೆದ ಶಾಸಕರ ಸುದ್ದಿ ಕೊಟ್ಟಿದ್ದೀರ. ಮತ್ತೊಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಈ ತಿಂಗಳ ಅಂತ್ಯದಲ್ಲಿ ಬೋರ್ಡ್ ಚೇರ್ಮನ್ಗಳನ್ನ ಘೋಷಣೆ ಮಾಡ್ತೇವೆ, ಶಾಸಕರುಗಳಿಗೆ ಅಧಿಕಾರವನ್ನು ಕೊಡ್ತೇವೆ, ಅಧ್ಯಕ್ಷರು ಉಪಾಧ್ಯಕ್ಷನ ಘೋಷಣೆ ಮಾಡ್ತೇವೆ ಅನ್ನೋದನ್ನ ಚರ್ಚೆ ಮಾಡಿದ್ದಾರೆ ನಿನ್ನೆ. ಅಂದ್ರೆ ಒಂದು ಕಡೆ
ಇಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ರೈತರು ಪರದಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳ ಆದ್ಯತೆ ಏನಪ್ಪಾ ಅಂತ ಹೇಳಿದ್ರೆ ಬೋರ್ಡ್ ಚೇರ್ಮನ್ಗಳನ್ನ ಘೋಷಣೆ ಮಾಡ್ತಕ್ಕಂಥದ್ದು. ಮತ್ತೆ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ತಯಾರಿ ಮಾಡ್ಕೊಳ್ಳಿ, ನಾವೇನು ತಕರಾರಿಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ನಮ್ದೇನದ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ನಿಮ್ಮ ಆದ್ಯತೆ ಏನಿರ್ಬೇಕಿತ್ತಾಗಂದ್ರೆ ವಿದ್ಯುತ್ ವಿಚಾರವಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿದ್ದಾಗ, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಬೇಸಿಗೆಯಲ್ಲೂ ಸಹ ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಕನಿಷ್ಠ 7 ತಾಸುಗಳ ಕಾಲ ಸಮರ್ಪಕವಾಗಿ ರೈತರಿಗೆ ವಿದ್ಯುತ್ ಅನ್ನ ಕೊಡೋದ್ರಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಶಸ್ವಿಯಾಗಿದೆ. ಬೇಸಿಗೆನಲ್ಲಿ ವಿದ್ಯುತ್ ಕೊರತೆ ಆಗ್ತದೆ ಅಂತೇಳಿ ಮುಂಚಿತವಾಗಿ ಆಲೋಚನೆ ಮಾಡಿ ಹೊರ ರಾಜ್ಯಗಳಿಂದ ವಿದ್ಯುತ್ ಅನ್ನ ಖರೀದಿ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಆಗಿದೆ. ಈಗೇನ್ ಮಾಡ್ತಿದೆ ಸರ್ಕಾರ? ರೈತರು ಪರದಾಡ್ತಾ ಇದ್ದಾರೆ. ವಿದ್ಯುತ್ ಅಭಾವದಿಂದ 1-2 ತಾಸು ಕೂಡ ಅವ್ರಿಗೆ ವಿದ್ಯುತ್ ಸಿಗ್ತಾ ಇಲ್ಲ. ಹಿಂಗಾರು ಮುಂಗಾರು ಎಲ್ಲವೂ ಕೂಡ ವಿಫಲ ಆಗಿದೆ. ಅವರ ಮೋಟರ್ಗಳನ್ನ, ಪಂಪ್ ಸೆಟ್ಗಳನ್ನ ಉಪಯೋಗಿಸ್ಕೊಂಡು ಅವರ ಬೆಳೆಯನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯುತ್ತಿನ ಕಣ್ಣ ಮುಚ್ಚಾಲೆ ರಾಜ್ಯ ಸರ್ಕಾರದ ಈ ಹೊಣಗೇಡಿತನದ ರಾಜ್ಯ ಸರ್ಕಾರ. ರೋಮ್ ಹತ್ತಿ ಉರಿಯಬೇಕಾದ್ರೆ ಆ ದೊರೆ ಪೆಟೀಲ್ ಬಾರಿಸ್ಕೊಂಡು ಕೂತಿದ್ದಂತೆ. ಆ ಪರಿಸ್ಥಿತಿಯು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡದೇ ಇರ್ತಕ್ಕಂಥ ರಾಜ್ಯ ಸರ್ಕಾರ ಬಂದು 6 ತಿಂಗಳು ಆದರೂ ಸಹ ಮೋಜಿನಲ್ಲಿ ಮುಳುಗಿರ್ತಕ್ಕಂಥ ರಾಜ್ಯ ಸರ್ಕಾರ. ಒಂದು ಕಡೆ ಮುಖ್ಯಮಂತ್ರಿಗಳು ಕೋಟಿ ಹಣವನ್ನ ತಮ್ಮ ಸ್ವಗೃಹವನ್ನ ಅಲಂಕಾರ ಮಾಡೋದಕ್ಕೋಸ್ಕರ ಉಪಯೋಗಿಸ್ಕೊಳ್ತಾರೆ. ಮತ್ತೊಂದು ಕಡೆ ಮಂತ್ರಿಗಳಿಗೆ ಹೊಸ ಕಾರುಗಳ ಅವಶ್ಯಕತೆ ಇದೆ ಬರಗಾಲದ ಸಂದರ್ಭದಲ್ಲೂ ಸಹ. ಈ ರೀತಿ ಒಂದು ಅವಿವೇಕದ ಪ್ರದರ್ಶನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ನಾಡಿನ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಅವಮಾನವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಪದೇ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರ್ತಕ್ಕಂಥ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾಗಾದ್ರೆ ನಿಸರ್ಗದ ನಿಯಮ ಸಹಕಾರ ಕುಟುಂಬಡು ಮಾತಿರ್ಲ ಸಹಕಾಡು ಪುಯರಂದು ಬಿದ್ರಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಆದ ಸೇವೆ ಸಂದ ದಿನ ಡಾಕ್ಟರ್ ರಾಜಶ್ರೀ ಪಂತೆರ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಬ್ಯಾಂಕ್ದ ಸಹಕಾರ ಸಪ್ತಾಹ ಚಿಂತನ ಸಂಧ್ಯಾ ಕಾರ್ಯಕ್ರಮ ಮುಗಿತಲಡು 6 ಪಾತಿರಿಯರು. ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ MCS ಬ್ಯಾಂಕ್ ಬೆದ್ರದ ನಿಲೆಟ್ ನಡೆದಿನ 7ನೇ ವರ್ಷದ ಸಹಕಾರಿ ಸಪ್ತಾಹದ ಮುಗಿತಲಲ್ಲಿ ಪೊಂಜೋಲೆನ ದಿನ ಒಕ್ಕ ಅಖೇರಿದ ದಿನದ ಕಾರ್ಯಕ್ರಮ ಸೋಮವಾರ ಬ್ಯಾಂಕದ ಕಲ್ಪವೃಕ್ಷ ಸಭಾಭವನ ನಡೆತಂಡ. ಬ್ಯಾಂಕದ ಇಸೇಸ ಕಾರ್ಯತೋವನಾಧಿಕಾರಿ ಚಂದ್ರಶೇಖರ ಮಾತ್ರೆಯಲ್ಲಿ ನೆತ್ತುಕೊಂಡಿರ ಬಿದ್ರಾ ಇನ್ನರ್ ವೀಲ್ ಕ್ಲಬ್ದ ದುಂಬುದ ಗುರ್ಕಾರ್ದಿ ಜಯಶ್ರೀ ಅಮರ್ನಾಥ್ ಶೆಟ್ಟಿ ಗುರ್ಕಾರ್ಮೆಡ್ ನಡತಿನ ಲೇಸಡ್ ಸಮಾಜ ಸುಧಾರಣೆ ಪೊಂಜೋಲೆನ ಪಾಲುಬಕ ಸಹಕಾರ ಇಸೇಡು ಬೆದ್ರದ ಉಪನ್ಯಾಸಕರ ಚೇತನ ರಾಜೇಂದ್ರ ಹೆಗ್ಡೆ ದಿಕ್ಸೂಚಿ ಭಾಷಣ ಮಲ್ತೆರ. ವಾ ಸಮಾಜಡು ಪೊಂಜೋಲೆಗೆ ಮರ್ಯಾದೆ ತಿಕ್ಕೊಂಡ ಅವಲು ದೇವತೆಲು ತೃಪ್ತಿ ಪಡೆಪಿರಂದು ಸ್ವಾಮಿ ವಿವೇಕಾನಂದರ ಪಂತೆರ. ಬಾಹುಬಲಿ ಪ್ರಸಾದ್ ದುಂಬಾಳ್ತದ ಈ 7 ದಿನದ ಕಾರ್ಯಕ್ರಮದ್ದು ದೇವತೆಲು ನಿಜವಾದ್ಲ ಸಂತೃಪ್ತಿ ಪಡೆದುಪ್ಪೇರ ಮಾತ್ರ ಕ್ಷೇತ್ರಲೆಡ್ಲ ಸಹಕಾರ ಕೊರ್ಪನ ಪೊಂಜೋನ ಪಾಲು ಮಹತ್ವದಾದುಂಡೊಂದು ಚೇತನ ರಾಜೇಂದ್ರ ಹೆಗ್ಡೆ ಪಂಡೆರ. 7 ದಿನದಲ್ಲಿ ಕೂಡ ಅಷ್ಟೊಂದು ನಗುಮುಖದಿಂದ ಬಂದಂತಹ ಅತಿಥಿಗಳನ್ನು ಸತ್ಕರಿಸುವುದು, ಅದರ ಜೊತೆಗೆ ಅವರ ಉಪಹಾರದ ಜವಾಬ್ದಾರಿ ತೆಗೆದುಕೊಳ್ಳುವುದು, ಮತ್ತೆ ಎಲ್ಲ ಕಾರ್ಯಕ್ರಮವನ್ನು ತಮ್ಮ ಮನೆಯ ಒಂದು ದೊಡ್ಡ ಫಂಕ್ಷನ್ ಅಂತ ತಿಳಿದುಕೊಂಡು ಅತ್ಯಂತ ಪ್ರೀತಿಪೂರ್ವಕವಾಗಿ ಮಾಡಿದ್ದಾರೆ. ಅದೇ ರೀತಿ ಅದರ ಕೊನೆಯ ಹಂತವಾಗಿ ಕೊನೆಯ ದಿನವಾದ ಇಂದು ಎಲ್ಲ ಮಹಿಳೆಯರೇ ವೇದಿಕೆಯಲ್ಲಿ ಇದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಈ ಸಹಕಾರ ಸಂಘದಲ್ಲಿ ಇವತ್ತು ದೇವತೆಗಳು ಖಂಡಿತವಾಗಿಯೂ ಸಂತುಷ್ಟಿಯಾಗಿರ್ತಾರೆ. ಅವರ ಆಶೀರ್ವಾದ ಈ ಸಹಕಾರ ಸಂಘಕ್ಕೆ ಇದೆ ಅಂತ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಲ್ಲೆಪಿನ್ನಿರ ಬೆದ್ರಾ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಸೇವೆ ಸಂದ ದಿನ ಡಾಕ್ಟರ್ ರಾಜಶ್ರೀ ಪಾತಿರ್ದ ನಿಸರ್ಗದ ನಿಯಮ ಸಹಕಾರ
ಮರಕುಲು ಪಕ್ಕಿಲೆಗ್ ಪಲ ಪರಂದು ಕೊರ್ಪ ಪಕ್ಕಿಲವೆಂತಿಂದು ಅವಲೌಲು ಬಿತ್ತು ಪಾಡ್ದು ದೈ ಮರತ ಪುಟ್ಟುಗು ಕಾರಣಾಪ ಅಂಚನೆ ಕುಟುಂಬಲ ಕುಟುಂಬಡು ಮಾತಿರ್ಲ ಸಹಕಾರಡುಪ್ಪೇರು ಸಹಕಾರ ತತ್ತಂಡ ಬೊಕ್ಕ ಬಜಿ ಕಾರ ಸಂಸ್ಥೆಗೋರಿಗೆ ಅಧಿಕಾರಕ್ಕೆ ಬಂದಾಗ ನಿಕ್ಲನ ಮಾತ ಸಹಕಾರ ಬುಡೊಂದು ಸುರುಕು ಕೆನುವೆರಂದು ಆರುಪಂಡಿರ. ನಿಸರ್ಗದ ನಿಯಮ ಸಹಕಾರ. ಸಹಕಾರವನ್ನು ನಾವು ನಿಸರ್ಗದಲ್ಲೆಲ್ಲ ಕಾಣ್ತೇವೆ. ವೃಕ್ಷ, ಪಕ್ಷಿಗಳಿಗೆ ಹಣ್ಣನ್ನು ತಿನ್ನಲು ವೃಕ್ಷಗಳು ನೀಡುತ್ತವೆ. ಪ್ರತಿಯಾಗಿ ಪಕ್ಷಿಗಳು ಆ ಹಣ್ಣನ್ನು ತಿಂದು ಬೀಜವನ್ನು ಎಲ್ಲೆಲ್ಲ ಪಸರಿಸ್ತದೆ. ಅನೇಕ ಕಡೆಗಳಲ್ಲಿ ವೃಕ್ಷಗಳು ಹುಟ್ಟಿ ಬರ್ತವೆ. ಅದೇ ರೀತಿ ಕುಟುಂಬವೂ ಕೂಡ ಒಂದು ಸೊಸೈಟಿ. ನಮ್ಮ ದೇಹವನ್ನು ತೆಗೆದುಕೊಂಡ್ರೆ ಅದೂ ಕೂಡ ಒಂದು ರೀತಿಯಲ್ಲಿ ಸಾಕಾರದಿಂದಿವೆ. ಹೊಟ್ಟೆಗೆ ಕೈಕಾಲುಗಳು ಸಾಕಾರವನ್ನು ನೀಡ್ತದೆ. ಕೈಕಾಲುಗಳು ಬಲಿಷ್ಠವಾಗಬೇಕಾದ್ರೆ ನಮ್ಮ ಹೊಟ್ಟೆ ಅದಕ್ಕೆ ಸಾಕಾರವನ್ನು ನೀಡ್ತದೆ. ನಮ್ಮ ಎಲ್ಲ ಅವಯವಗಳು ಕೂಡ ಒಂದಕ್ಕೊಂದು ಸಹಕಾರದಿಂದ ವರ್ತಿಸ್ತವೆ. ಹೀಗೆ ನಾವು ನಿಸರ್ಗದಾದ್ಯಂತ ನಾವು ಸಹಕಾರವನ್ನು ನೋಡ್ತೀವಿ. ಬ್ಯಾಂಕ್ ಗುರ್ಕಾರ್ಯರು ಬಾಹುಬಲಿ ಪ್ರಸಾದ್ ಪಾತೆಡ್ದು ಇತ್ತೆ ಮಾತಾ ಆಫೀಸ್ ಲೆಡ್ ಪುಂಜೋನಕ್ಲೆ ಉಪ್ಪೇರು ಬೆದ್ರದ ಕೋರ್ಟುಡು ಎನ್ಪ ಶೇಕಡ ಪುಂಜೋನಕ್ಲುಲ್ಲೇರು ಬೆದ್ರದ ನ್ಯಾಯಾಧೀಶರ್ಲ ಪುಂಜವಾದುಲ್ಲೇರು ಸಂಸ್ಥೆ ಪಂಡ ಅವ್ಯತ್ತು ಸವಾಲಿನ ಎದುರ್ಸಾವಡಾಪಣೊಂದು ಪಂಡಿರ. 107ನೇ ವರ್ಷದ ಇತಿಹಾಸದಲ್ಲಿ ನನ್ನ ಟರ್ಮಿನಲ್ಲಿ ಮಹಿಳಾ ಉಪಾಧ್ಯಕ್ಷರನ್ನು ಮಾಡಿದ್ದು ನಾವು ಅಂತ ಹೇಳಿಕೆ ಸಂತೋಷ ಪಡ್ತಿದ್ದೇನೆ. ಬಹುಶಃ ಇಷ್ಟುವರೆಗೆ ಮಹಿಳಾ ಅಧ್ಯಕ್ಷರು ಇಲ್ಲಿ ಇರಲಿಲ್ಲ. ಪ್ರೇಮ ಸಾಲಿಯನವರು ಮಹಿಳಾ ಅಧ್ಯಕ್ಷರಾಗಿ ನಾವು ಇವತ್ತು ಮಾಡಿದ್ದೇವೆ. ನಾನು ನ್ಯಾಯಾಲಯಕ್ಕೆ ಹೋಗುವಾಗ ನೋಡ್ತೇನೆ, ಶೇಕಡ 80% ಇರೋದು ಮಹಿಳೆಯರೇ ಅಲ್ಲಿ, ಕ್ಲಾರ್ಕ್ಗಳು ಹಾಗೂ ಆಫೀಸರ್ ಆಗಿ. ನಮ್ಮ ಮೂಡಬಿದಿ ನ್ಯಾಯಾಲಯದ ನ್ಯಾಯಾಧೀಶ ಸಹ ಮಹಿಳೆ, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರಕಾರಿ ವಕೀಲರು ಸಹ ಮಹಿಳೆ. ವೆಂಕಟರಮಣ ಭಜನಾ ಮಂದಿರ, ಗೌರಿ ದೇವಸ್ಥಾನ ಭಜನಾ ಮಂಡಳಿ ಇಂಚ ಭಜನಾ ಮಂಡಳಿಲೆಗ್ ವಾಸು ಶೆಟ್ಟಿ, ಅದೀಪ್ ರಾಘು ಪೂಜಾರಿ ಇಂಚ ಜನಪದ ಸಾಧಕರಿಗೆ ಬೆದ್ರಾ ಫ್ರೆಂಡ್ಸ್, ಸರ್ವೋದಯ ಫ್ರೆಂಡ್ಸ್, ಪವರ್ ಫ್ರೆಂಡ್ಸ್, ಕೊರಗಪ್ಪ ಗ್ರೂಪ್ಸ್ ಇಂಚ ಪಿಲಿ ಏಸದಕ್ಲೆಗ್ ಸಮ್ಮಾನದ ಮರ್ಯಾದೆ ಮಲ್ತೆರ. ಪ್ರಿನ್ಸಿಪಾಲರು ಶ್ರೀಮತಿ ಬಿಂದು ನಾಯರ್, ಬ್ಯಾಂಕ್ ಒತ್ತು ಗುರ್ಕಾರ್ದೆ ಪ್ರೇಮ ಎಸ್ ಸಾಲಿಯನ್, ಮುಖ್ಯ ಕಾರ್ಯತೋವನಾಧಿಕಾರಿ ಧರಣೇಂದ್ರ ಕುಮಾರ್ ಜೈನ್ ಪಾಲ್ಗೊಂಡಿರ. ತಾನು ಮಲ್ಪಂದಿನ ತಪ್ಪುಗೂ ಆರೋಪಿಯಾದ ಸೌದಿ ಅರೇಬಿಯಾದ ಜೈಲ್ಡ್ 11 ತಿಂಗೊಲಿತ್ತಿನ ಕಡಬದ ಚಂದ್ರಶೇಖರ್ ಊರುಗು ಬೈದೆರ. ಬಜಪೆದ ಇಮಾನ ಉಂತನ ತಾನುಡು ಅರೆನು ಅಪ್ಪೆ ಬೊಕ್ಕ ಕುಟುಂಬದಕ್ಲು ಎದ್ಕೊಂಡೆರ. ಬ್ಯಾಂಕ್ ಅಕೌಂಟ್ ಹ್ಯಾಕಿಂಗ್ ಕೇಸರ ತಿಕಲ್ಪದ ಪಾಡ್ನಿರ್ದವರ ಸೌದಿ ಅರೇಬಿಯಾದ ರಿಯಾದ್ನ ಜೈಲ್ ಸೇರಿದ ಅಖಿರಿಗೆ ಬಿಡುಗಡೆ ಆದ ಊರುಗು ಬತ್ತಿನ ಚಂದ್ರಶೇಖರ ಪನ್ಪನರನ್ನು ಇಲ್ಲಲ್ದಕ್ಲು ಭಾರಿ ಖುಷಿಟಿ ಎತ್ಕೊಂಡಿರ. ರಿಯಾದರ್ದು ಬೊಂಬಾಯಿಗೆ ಬತ್ತದ ಅಲ್ಪಡ್ದು ಕುಡ್ಲಗ್ ಬತ್ತಿನ ಚಂದ್ರಶೇಖರ್ ತಾನು ಮಲ್ಪಂದಿ ತಪ್ಪುಗು 11 ತಿಂಗಳು ಜೈಲ್ಡಿತ್ತೆರ. ಬಜಪೆದ ಮಂಗಳೂರು ಇಮಾನವಂತನ ತಾನುಡು ಜಪ್ಪನಗನೆ ಅಸ್ಕದಿತ್ತೆರ. ಮಗನ್ ಅರಾದು ಪತ್ತದ ಸಂತೋಷಡು ಕಣನೀರು ಚಪಟಾಯಿನ ಅಪ್ಪೆ ಹೇಮಾವತಿಯರೆಂತುದು ಅವಲಿತ್ತಿನ ಬಾಕಿತೆಕ್ಲ ಕಣ್ಣಿಡ್ಲ ನೀರು ಬತ್ತಡ. ಸೌದಿ ಅರೇಬಿಯಾಡು ಉಪ್ಪನಗ ಸಿಮ್ಮದೆಪ್ಪರೆ ಪೋಯಿನ ಚಂದ್ರಶೇಖರ್ನ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆದಿತ್ತಂಡ. ಹ್ಯಾಕ್ ಆಯಿನ ಅಕೌಂಟ್ಗೆ ಪಂಜವರ್ತಿನ ಬ್ಯಾಂಕ್ದ ಅಕೌಂಟ್ ಹಿಡ್ದು 22,000 ರೂಪಾಯಿ ಬುಡ್ದುಂಡು. ಏರ ಕಂಡು ಬುದ್ದಿದಕ್ಲು ಇಂಚ ಮಾಲ್ತದಿತ್ತದಿಂದೆನ ಚಂದ್ರಶೇಖರನ ಮಿತ್ತು ಪಾಡ್ದು ಚಂದ್ರಶೇಖರ್ ಆರೋಪಿಯಾದ ಪೊಲೀಸರು ಕೇಸ್ ಪಾಡ್ದು ಜೈಲು ಸೇರ್ನಂಚ ಆದಿತ್ತಂಡ. ಭಾರತದ ವಿದೇಶಾಂಗ ಇಲಾಖೆ ಬೊಕ್ಕ ಪಾಕ ಜನತ ಸಾಯದ ಪ್ರಯತ್ನೋಡು ಜೈಲರ್ದು ಬಿಡುಗಡೆ ಆದ ಅಪ್ಪೆನಾಡಿಗೆ ಬರ್ಪನಂಚ ಆತಂಡ. ನಾನು ತಪ್ಪು ಮಾಡಿದಿರ 7 ತಿಂಗಳು ಜೈಲಲ್ಲಿದ್ದೆ, ಮತ್ತೆ 5 ತಿಂಗಳು ಜಾಸ್ತಿ ಆಯಿತು. ನಾನು ತಪ್ಪೇ ಮಾಡಿಲ್ಲ, ಅವರು ತಪ್ಪು ಮಾಡಿದೆ ಅಂತೇಳಿ ಜೈಲಿಗೆ ಹಾಕಿದರು. ಮತ್ತು ನನಗೆ ಅಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದರು, ಕಂಪ್ನಿಯಲ್ಲೂ ಹೊರಗಡೆನೂ ಇಲ್ಲಿಯವರು ತುಂಬ ಮಂದಿ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ರಿಗೂ ಥ್ಯಾಂಕ್ಸ್. ತುಂಬಾ ಖುಷಿ ಇದೆ. ಅಷ್ಟೇ ಸ್ವಲ್ಪ ಬೇಜಾರಿದೆ, ಯಾಕಂದರೆ ನಾನು ತಪ್ಪು ಮಾಡಿದಿರ ಎಕ್ಸಿಟ್ ಆಗಿ ಬಂದೆ, ಅದು ಸ್ವಲ್ಪ ಬೇಜಾರಿದೆ. ನೆರವಿಗೆ ತುಂಬ ಮಂದಿ ಬಂದಿದ್ದಾರೆ, ಅವ್ರು ಸ್ವಲ್ಪ ಹೆಸರು ಯೂಸ್ ಮಾಡಲ್ಲ ಈಗ. ಅವರಿಗೆ ತುಂಬ ಥ್ಯಾಂಕ್ಸ್. ಅವ್ರು ಟ್ರಾನ್ಸ್ಫರ್ ಮಾಡಿದವರು ಅವ್ರ ಹತ್ರ ATM ಕಾರ್ಡು ಇದೆ. ATM ಕಾರ್ಡಲ್ಲಿ ಒಂದು ಸರಿ ಕ್ಯಾಶ್ ಡ್ರಾ ಮಾಡಿದ್ದಾರೆ, ಅದನ್ನೂ ಇನ್ಫಾರ್ಮ್ ಮಾಡಿದ್ದೇವೆ. ಕ್ಯಾಶ್ ಡ್ರಾ ಮಾಡಿದರೆ ಕ್ಯಾಮ್ರಾ ಚೆಕ್ ಮಾಡಿ ಅಂತ. ಏನು ಯೂಸ್ ಇಲ್ಲ,
ಹಾಂ ಅವ್ರು ಒಂದು ಸರಿ ಡ್ರಾ ಮಾಡಿದ್ದಾರೆ, ಸ್ಟೇಟ್ಮೆಂಟಲ್ಲಿ ನೋಡಿದೆ. ನಂತರ ಇಲ್ಲ, ಸ್ಟೇಟ್ಮೆಂಟ್ ನಂತರ ಇಲ್ಲ ಕೊಟ್ಟಿಲ್ಲ ಅವರು ಮಾಡಿದ್ದಾರೆ. ಇಲ್ಲಿಯವರು ಇದ್ದರು ಸಪೋರ್ಟ್ ಮಾಡ್ತಾಯಿದ್ದಾರೆ. ಪೊಲೀಸರು ಇಲ್ಲ ಏನಿಲ್ಲ, ಏನು ಹೊಡೆಯೋದು ಏನಿಲ್ಲ ಇಲ್ಲ. ಮತ್ತು ನಮ್ಮ ಪ್ರಕಾಶ್ ಅವರು ಅಂತೇಳಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಇವತ್ತು ಬರಬೇಕಾದ್ರೆ ಸ್ವಲ್ಪ ಕಾರಣ ಅವರಿಗೆ ಅರುಣನ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಅದನ್ನು ಯಾವತ್ತೂ ನಾವು ಮರೆಯೋದಿಲ್ಲ, ಮತ್ತು ಎಲ್ಲರನ್ನೂ ಸಹ ಮರೆಯೋದಿಲ್ಲ. ನಾವು ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವ್ರನ್ನ ಯಾವತ್ತಿಗೂ ಮರೆಯೋದಿಲ್ಲ. ಬಂದದ್ದು ತುಂಬ ಖುಷಿ ಇದೆ, ತುಂಬ ಅಂದರೆ ತುಂಬ ಖುಷಿ ಇದೆ. ಯಾಕೆಂದರೆ ಅಲ್ಲಿ ಏನು ಅನುಭವ ಮಾಡಿದ್ದಾನೆ ಅಂತ ಗೊತ್ತಿಲ್ಲ ನಮಗೆ, ಆ ಥರ ಹಾಗೆ. ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜದ ರವೀಂದ್ರ ಕಲಾಭವನಡು ನಡೆದೊಂದುಪ್ಪನ ರಾಜ್ಯೋತ್ಸವ ಕಲಾ ಸಂಭ್ರಮ ತಾಳಮದ್ದಲೆ ಸಪ್ತಾಹಡು 2ನೇ ದಿನ KS ಉಪಾಧ್ಯಾಯರ್ನ ನೆಂಪುದ ಕಾರ್ಯಕ್ರಮ ನಡೆದಂಡು. ಯಕ್ಷಾಂಗನ ಕುಡ್ಲ ಕರ್ನಾಟಕ ಯಕ್ಷಭಾರತಿ ಪುತ್ತೂರು ಬಕ್ಕ ಕುಡ್ಲ ವಿಶ್ವವಿದ್ಯಾನಿಲಯದ ದಯಾನಂದ ಪೈ ಸತೀಶ್ ಪೈ ಯಕ್ಷಗಾನ ಅಧ್ಯಯನ ಕೇಂದ್ರದ ಒಟ್ಟು ಸೇರಿಕೆಡು ಕುಡ್ಲದ ವಿಶ್ವವಿದ್ಯಾನಿಲಯ ಕಾಲೇಜ್ದ ರವೀಂದ್ರ ಕಲಾಭವನಡು ಕನ್ನಡ ರಾಜ್ಯೋತ್ಸವ ಸಂಭ್ರಮ ಯಕ್ಷಗಾನ ತಾಳಮದ್ದಲೆ ಸಪ್ತಾಹ 19ನೇ ವರ್ಷದ ನುಡಿ ಪರ್ವ ನಡೆತೊಂದಿತ್ತದ 2ನೇ ದಿನ ಸೋಮವಾರ KS ಉಪಾಧ್ಯಾಯ ನೆಂಪುದ ಕಾರ್ಯಕ್ರಮ ನಡೆತಂಡ. ಯಕ್ಷಗಾನದ ಒತ್ತುಗುರು ಕಾರ್ಯರ ಸುಂದರ ಶೆಟ್ಟಿ ಬೆಟ್ಟಂಪಾಡಿ ಎತ್ಕೊಂಡಿರ ಕಾರ್ಯಗುರು ಕಾರ್ಯರ ಭಾಸ್ಕರ್ ರೈ ಕುಕ್ಕುವಳ್ಳಿ ಸುರುತ ಪಾತ್ರ ಪಂಡದ ಉಪಾಧ್ಯಾಯರ್ನ ಬಗೆತ ನೆಂಪುದ ಭಾಷಣ ಮಲ್ತೆರ. ಯಕ್ಷಗಾನಕ್ಕೆ KS ಉಪಾಧ್ಯಾಯರು ಕೊಟ್ಟಂತಹ ಕೊಡುಗೆ ಬಹಳ ದೊಡ್ಡದು. ಸ್ವತಃ ಅವರು ಕಲಾವಿದರು ಅಲ್ಲದೇ ಇದ್ದರೂ ಕೂಡ ಕಲೆಯ ಪೋಷಣೆ ತಮಗೆ ಬಹುಶಃ ಹೆಚ್ಚಿನವಾಗಿ ಗೊತ್ತಿರಲಿಕ್ಕಿಲ್ಲ. ಮೊದಲಿಗೆ ದೆಹಲಿಗೆ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ನಮ್ಮ ತುಳುನಾಡಿನ ಭೂತ ಆರಾಧನೆಯ ಸ್ತಬ್ಧಚಿತ್ರವನ್ನು ಕರ್ಕೊಂಡು ಹೋದವರು KS ಉಪಾಧ್ಯಾಯರು. ಆಮೇಲೆ ಇಲ್ಲಿಯ ಯಕ್ಷಗಾನವನ್ನು, ವಿಶೇಷವಾಗಿ ಬಡಗುತಿಟ್ಟಿನ ಯಕ್ಷಗಾನವನ್ನು ಪ್ರತಿ ಸಲ ಗಣರಾಜ್ಯೋತ್ಸವಕ್ಕೆ ಅವರು ಕೊಂಡು ಹೋಗ್ತಾ ಇದ್ರು. ಭಾರತದ ಬೇರೆ ಬೇರೆ ಮೂಲೆ ಕೂಡ ಯಕ್ಷಗಾನದ ಮೇಳಗಳನ್ನು ಕಟ್ಟಿಕೊಂಡು, ಬೊಂಬೆಯಾಟದ ಮೇಳಗಳನ್ನು ಕಟ್ಟಿಕೊಂಡು ಹೋಗ್ತಾ ಇದ್ರು. ಅದಕ್ಕಿಂತ ಹೆಚ್ಚು ಅವರು ಸೀಮೋಲ್ಲಂಘನ ಸಾಧಕರನ್ನು ನಾವು ಕೊಟ್ಟಿದ್ದೇವೆ. ಬೇರೆ ಬೇರೆ ವಿದೇಶಗಳಲ್ಲಿ ಯಕ್ಷಗಾನವನ್ನು ಪ್ರದರ್ಶನ ಮಾಡಿ, ಗೊಂಬೆಯಾಟವನ್ನು ಪ್ರದರ್ಶನ ಮಾಡಿ ನಮ್ಮ ಕರ್ನಾಟಕದ ಕರಾವಳಿಯ ಈ ಭಾಗದ ಈ ಒಂದು ಕಲೆ ಎಷ್ಟು ಶ್ರೀಮಂತವಾದುದು ಎನ್ನುವುದನ್ನು KS ಉಪಾಧ್ಯಾಯರು ತೋರಿಸಿಕೊಟ್ಟಿದ್ದಾರೆ. ಸರವು ರಾಘವೇಂದ್ರ ಶಾಸ್ತ್ರಿಲು ಕಾರ್ಯಕ್ರಮ ಉದಿಪನ ಮಲ್ತೆರ. ಶಾಸ್ತ್ರಿಲು ಪಾತ್ರದ ದೇಶ ವಿದೇಶಲೆಡೆ ಯಕ್ಷಗಾನ ಬಕ ಗೊಂಬೆ ಆಟನು ಮೇರೆ ಪಾಯಿನ ಕೋಡಿ ಶ್ರೀನಿವಾಸ ಉಪಾಧ್ಯಾಯರ ಕರೆದು 30 ವರ್ಷ ಸಂಧಿ ಬಕ ಅರೆನು ಯಕ್ಷಾಂಗನದ ಸಂಸ್ಥೆ ನೆಂಪು ಮಲ್ತನೋ ಶ್ರೇಷ್ಠ ಕಾರ್ಯ ಅಂದು ಪಂಡ್ಯರ. ತಾಳಮದ್ದಳೆ ಅತಿ ಸರಳ ಭಾಷೆಯ ಅತಿ ಸುಂದರವಾದ, ಯಾಕಂದ್ರೆ ಇಲ್ದ್ರೆ ಅದಕ್ಕೆ ಮಂಟಪ ಬೇಕು ಅಂತಿಲ್ಲ, ಇದು ಇಲ್ಲ. ಒಂದು ಬೆಂಚು ಮೈಕು ಇದ್ದರೆ, ಮೈಕು ಬೇಡ, ಕೇಳುವವರಿಗೆ ಸಾಧಾರಣದವರಿಗೆ ಅರ್ಥ ಆಗುವಂಥ ಸರಳ ಭಾಷೆಯಲ್ಲಿ ನಮ್ಮ ಪುರಾಣಗಳನ್ನು ಮರ್ದನ ಮಾಡಿ ಮಜ್ಜಿಗೆ ಕಡಿಯುವಾಗೆ ಕಡಿದು ಅದರ ರಸವನ್ನು ಅರ್ಥವತ್ತಾಗಿ ಸುಂದರವಾಗಿ ಕೊಡುವ. ಯಾಕಂದರೆ ಅವರು ಮಾತಾಡುವ ರೀತಿಯಲ್ಲಿ ನಾವು ಕಣ್ಣಲ್ಲಿ ಆ ಪುರಾಣದ ಕತೆ ನಮ್ಮ ಕಣ್ಣಿಗೆ ಎದುರು ಬರುವ ಹಾಗೆ ಮಾತಾಡಿದ್ರೆ ಅಷ್ಟು ವಿದ್ವತ್ತು ಬೇಕು ಅದಕ್ಕೆ. ನಮ್ಮ ಕಲೆ ಯಕ್ಷಗಾನ ಶ್ರೇಷ್ಠ ಕಲೆಯನ್ನು ದೇಶ ವಿದೇಶದಲ್ಲಿ ಹರಡಿಸುವಂಥ ಶಕ್ತಿಯನ್ನು, ಅದರ ಕಂಪನ್ನು ಕೊಡುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ಬೇಡಿಕೊಳ್ಳುತ್ತಾ KS ಉಪಾಧ್ಯಾಯರ್ನ ಬಡಿದಿ ದುಂಬುದ ಪ್ರಾಚಾರ್ಯರ ಲೀಲಾ S ಉಪಾಧ್ಯಾಯರಿಗೆ ಮರ್ಯಾದೆ ಮಲ್ತೆರ. ಉಪನ್ಯಾಸಕರು ವೀಣಾ S ಎಡಪಡಿತ್ತಾಯ, ಬೋಳರ ಮಾರಿಯಮ್ಮ ದೇವಸ್ಥಾನದ ದುಂಬುದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರ ತಾರನಾಥ್ ಶೆಟ್ಟಿ ಬೋಳರ, ಕಲಾ ಪೋಷಕರು ಮಧುರ ರೈ ಕೊರೆಕ್ಕಾನ, ವಕೀಲರು ಸತೀಶ್ ಎಡಪಡಿತ್ತಾಯ, ಬೊಂಬಾಯಿದ ಕಲಾವಿದರ ಸುಮಗಲ S ಶೆಟ್ಟಿ ಮಲ್ಲಪಿನ್ನರದು ಪಾಲ್ಗೊಂಡರ. ನಿವೇದಿತಾ N ಶೆಟ್ಟಿ, ಕರುಣಾಕರ ಶೆಟ್ಟಿ ಪಣಿಯೂರು, ಲಕ್ಷ್ಮೀನಾರಾಯಣ ರೈ ಹರೇಕಳ, ಉಮೇಶ್ ಆಚಾರ್ಯ ಗೇರುಕಟ್ಟೆ, ವಾಸಪ್ಪ ಶೆಟ್ಟಿ ಬೆಳ್ಳಾರೆ, ಸಿದ್ಧಾರ್ಥ ಅಜ್ರಿ ಪಾಲ್ಗೊಂಡರ. ಸುಧಾಕರ ರಾವ್ ಪೀಜವರ ಕಾರ್ಯಕ್ರಮ ಸುಧಾರ್ತಿರ. ಪತ್ರಕರ್ತರಿಗೆ ಸಮಾಜ ಸೇವೆ ಮಲ್ಪನ ಛಲಬೋಡು ಪತ್ರಿಕೋದ್ಯಮ ಒಂಜಿ ಸಮಾಜ ಸೇವೆ ಎಂದು ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಜಯರಾಜ್ ಅಮೀನ್ ಪಂತೆರ. ಕುಡ್ಲಾಡು ಪತ್ರಕರ್ತೆರ್ನ ಸಮ್ಮೇಳನಡು ಮುಗಿತಲದ ಭಾಷಣ ಮಲ್ತೆರ. ಕುಡ್ಲದ ಪುರಭವನಡು ಅಂಗಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ 4ನೇ ವರ್ಷದ ವಾರ್ತಾಮಾಣಿಲೆನ ಜಿಲ್ಲಾ ಸಮ್ಮೇಳನ ನಡಪಾದಿತ್ತು ಬೈಯಗ್ ಮುಗಿತಲಲೇಸ್ ಹಿರಿಯ ವಾರ್ತಾಮಾಣಿಲೆಗ್ ಸಮ್ಮಾನದ ಮರ್ಯಾದೆ ಕಾರ್ಯಕ್ರಮ ಅಟ್ಟಣೆ ಆದಿತ್ತಣ. ಸಂಘದ ಗುರುಕಾರ್ಯರ ಶ್ರೀನಿವಾಸ ನಾಯಕ ಇಂದಾಜೆ ಎತ್ಕೊಂಡರ. ಸಂಘದ ರಾಜ್ಯ ಗುರುಕಾರ್ಯರ ಶಿವಾನಂದ ತಗಡೂರು ಸಮ್ಮೇಳನದ ಗುರುಕಾರ್ಯರಾದಿತ್ತದ ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಜಯರಾಜ ಅಮೀನ್ ಮುಗಿತಲ ಭಾಷಣ ಮಲ್ತೆರ.
ಮಾಧ್ಯಮ ನಮ್ಮ ಬದುಕದ ಒಂಜಿ ಅಂಗ ಅದು ಪೋತುಂಡು. ಸಮಾಜದ ಒಟ್ಟುಗು ನಮ್ಮನ್ನು ಒಟ್ಟು ಸೇರವನಿಟ್ಟು ಅವು ಮಾಧ್ಯಮ ದುಂಬುಂಡು. ನಮ್ಮ ವ್ಯಕ್ತಿತ್ವ ಬುಳೆಯರೆ ಸಹಾಯ ಮಲ್ಪುಂಡು. ಬೇನಿಡು ಬೇಜಾರಡು ಪುನಕಲ ಸ್ವರ ಅದು ಕೆಲಸ ಮಲ್ಪುಂಡು. ಪತ್ರಕರ್ತರಿಗೆ ಸಮಾಜ ಸೇವೆ ಮಲ್ಪುನ ಛಲಬೋಡು. ಪತ್ರಿಕೋದ್ಯಮ ಒಂಜಿ ಸಮಾಜ ಸೇವೆ. ಪತ್ರಕರ್ತೆ ಆದ ಸತ್ಯದ ಪರವಾದ ಉಪ್ಪು ಎಂದು ಪಂಡ ಮಾತ್ರ ಗೆಲ್ಮೆ ಪಡೆಯರೆ ಸಾಧ್ಯ. ಪ್ರಜಾಪ್ರಭುತ್ವ ವ್ಯವಸ್ಥೆ ಒರಿಯರೆ ಬೊಕ್ಕ ಗಟ್ಟಿಮುಟ್ಟು ಆದುಪರೆ ಮಾಧ್ಯಮಲಿನ ಪಾಲು ಮಲ್ಲ ಅಂದು ಪ್ರೊಫೆಸರ್ ಜಯರಾಜ್ ಅಮೀನ್ ಪಡ್ಡೆರ. ವಾರ್ತಾ ಬೊಕ್ಕ ಸಾರ್ವಜನಿಕ ಸಂಘದ ಇಲಾಖೆದ ಹಿರಿಯ ಸಹಾಯಕ ನಿರ್ದೇಶಕರ ಖಾದರ್ ಶಾ, ಅದಾನಿ ಗ್ರೂಪ್ ದಕ್ಷಿಣ ಭಾರತ ವಲಯದ ಗುರುಕಾರ್ಯರ ಕಿಶೋರ್ ಕುಮಾರ್ ಆಳ್ವ, ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ದ ಒತ್ತು ಗುರುಕಾರ್ಯರ ಡಾಕ್ಟರ್ ಶಿವಶರಣ್ ಶೆಟ್ಟಿ, ಮಹಾರಾಷ್ಟ್ರ ಕನ್ನಡಿಗ ಪತ್ರಕರ್ತರ ಸಂಘದ ಗುರುಕಾರ್ಯರ ರೋನ್ಸ್ ಬಂಟ್ವಾಳ ಬಿನ್ನೆರಾದ ಪಾಲ್ದಿಟ್ಟುಂಡಿರ. ಪ್ರಕಾಶ್ ಮಂಜೇಶ್ವರ, ದಿನಕರ ಇಂದಾಜೆ, ಪ್ರಕಾಶ್ ಇಲಂತಿಲ, ದುರ್ಗಕುಮಾರ್ ನಾಯ್ಕರೆ, ಶರತ್ ಶೆಟ್ಟಿ ಕಿನ್ನಿಗೊಳ್ಳೆ, ಅಶೋಕ್ ಶೆಟ್ಟಿ ಬಿಎನ್ ಇಂಚ ಹಿರಿಯ ಬೊಕ್ಕ ಸಾಧಕ ವಾರ್ತಾ ಮಾಡಿಲು ಬೊಕ್ಕ ಅಂಕಣಗಾರರು ಜಗದೀಶ್ ಚಂದ್ರ ಅಂಚನ್ ಸುಟರ್ಪೇಟೆ ಮುಕ್ಲಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಸಮ್ಮೇಳನದ ಗುರುಕಾರ್ಯರ ಶಿವಾನಂದ ತಗಡೂರು ಮೇರೆಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಪತ್ರಿಕಾ ಭವನ ಟ್ರಸ್ಟ್ ಗುರುಕಾರ್ಯರ ರಾಮಕೃಷ್ಣ ಆರ್, ಪ್ರೆಸ್ ಕ್ಲಬ್ ಗುರುಕಾರ್ಯರ ಬಿಪಿ ಹರೀಶ್ ರೈ, ಸಮ್ಮೇಳನ ಸಂಚಾಲಕರ ಜಗನ್ನಾಥ ಶೆಟ್ಟಿಬಾಳ, ಇಬ್ರಾಹಿಂ ಅಡಕಸ್ಥಳ, ಅರೀಫ್ ಮಹಮ್ಮದ್, ಪುಷ್ಪರಾಜ ಬಿಎನ್ ಇಂಚ ಪದಾಧಿಕಾರಿಗಳು ಈ ಪಡ್ತೊಡಿತ್ಯಾರ. ಆರ್ಸಿ ಭಟ್ ಕಾರ್ಯಕ್ರಮ ಸುಧಾರ್ತ್ಯಾರ. ಇವತ್ತಿನ ಒಂದು ಡಿಜಿಟಲ್ ಯುಗದಲ್ಲಿ ನಮಗೆಲ್ಲರೂ ಗೊತ್ತಿದ್ದಾಗೆ ಮಾಧ್ಯಮ ನಮ್ಮ ಒಂದು ಭಾಗ, ಒಂದು ಜೀವನದ ಒಂದು ಭಾಗ ಆಗಿಬಿಟ್ಟಿದೆ. ನಮ್ಮ ಎಲ್ಲ ಗ್ರಹಿಕೆಗಳನ್ನು ಕೂಡ ಅದಕ್ಕೊಂದು ರೂಪಿಸುವ ಮತ್ತು ನಮ್ಮ ಎಲ್ಲ ಅಭಿಪ್ರಾಯಗಳನ್ನು ಕೂಡ ಪ್ರಭಾವಿಸುವ ಒಂದು ಶಕ್ತಿಯಾಗಿ ಮತ್ತು ನಮ್ಮನ್ನು ನಾವೊಂದು ಸಮಾಜದೊಟ್ಟಿಗೆ ಒಂದು ಒಗ್ಗೂಡಿಸುವ ಶಕ್ತಿಯಾಗಿ ಈ ಮಾಧ್ಯಮ ಇವತ್ತು ಭಾಳ ಮುಂಚೂಣಿಯಲ್ಲಿದೆ. ಅದು ನಮ್ಮ ಎಲ್ಲ ವಿಷಯದಲ್ಲಿ, ಅದು ಸಾಂಪ್ರದಾಯಿಕ ವಿಷಯ ಆಗಿರಲಿ ಅಥವಾ ಸಮಕಾಲೀನ ವಿಷಯ ಆಗಿರಲಿ ಅಥವಾ ತಂತ್ರಜ್ಞಾನ ಆಗಿರಲಿ, ಈ ಎಲ್ಲ ವಿಷಯದಲ್ಲಿ ಕೂಡ ನಮಗೆ ಎಲ್ಲ ಒಂದು ಕಡೆಯಲ್ಲಿ ಅದು ಮಾಹಿತಿಯನ್ನು ನೀಡ್ತಾ, ಒಂದು ಜ್ಞಾನವನ್ನು ನೀಡ್ತಾ, ಒಂದು ಸಂವಾದಕ್ಕೆ ಒಂದು ಆಸ್ಪದ ನೀಡ್ತಾ ಎಲ್ಲರಿಗೂ ಕೂಡ ಒಂದು ನಮ್ಮದೇ ಆದ ಒಂದು ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಒಂದು ಸಹಾಯ ಮಾಡುವಂಥ ಒಂದು ಮಾಧ್ಯಮ ಅಂತ ಹೇಳಿದರೆ ಅದು ಇವತ್ತು ಮಾಧ್ಯಮನೇ. ಈ ಒಂದು ಮಾಧ್ಯಮ ಕೆಲವು ವಿಷಯಗಳನ್ನು ಮಾತ್ರ ಆ್ಯಕ್ಚುಲಿ ನಮಗೆ ತಲುಪಿಸ್ತಾ ಇಲ್ಲ, ಅದು ಎಲ್ಲ ಒಂದು ಕಡೆಯಲ್ಲಿ ಸಮಾಜದ ಸ್ತರವಾಗಿ ಕೂಡ ಕೆಲಸ ಮಾಡ್ತಾ ಇದೆ. ಅದು ಎಲ್ಲ ಒಂದು ಭೌಗೋಳಿಕ ಅಥವಾ ಸಾಂಸ್ಕೃತಿಕ ಎಲ್ಲೆಗೆ ಮೀರಿದಂಥ ಒಂದು ಸಮುದಾಯವನ್ನು ಕಟ್ಟಿಸುವಲ್ಲಿ ಇವತ್ತು ಮಾಧ್ಯಮ ಬಹಳ ಮುಖ್ಯವಾಗಿ ಬರ್ತಾ ಇದೆ. ಇಡಗಿನ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಡ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.